ಪುತ್ತೂರು ತಾಲೂಕಿನ ಬಜತ್ತೂರು ಗ್ರಾಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ವಸತಿ ಶಾಲೆ ನಿರ್ಮಾಣಕ್ಕೆ 18.55 ಕೋಟಿ ರೂಪಾಯಿ ಅನುದಾನ ಮಂಜೂರುಗೊಂಡಿದೆ ಅಂತ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಹೇಳಿದ್ದಾರೆ. ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕಿಗೆ ಮಂಜೂರಾದ ವಿವಿಧ ಅನುದಾನಗಳ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಕೊಟ್ಟರು. ಸಚಿವ ಗೋವಿಂದ ಕಾರಜೋಳ ಅವರ ಶಿಫಾರಸಿನ ಮೇರೆಗೆ ಅನುದಾನವನ್ನು ಮಂಜೂರು ಮಾಡಲಾಗಿದೆ. ಮುಂದಿನ ಆರ್ಥಿಕ ವರ್ಷದಿಂದ ಕಾಮಗಾರಿ ಆರಂಭಗೊಳ್ಳಲಿದೆ ಅಂತ ಹೇಳಿದರು. ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪುತ್ತೂರು ಉಪ್ಪಿನಂಗಡಿ ವಿಟ್ಲದಲ್ಲಿ ರೈತ ಸಂಪರ್ಕ ಕೇಂದ್ರ ಕಟ್ಟಡ ನಿರ್ಮಾಣಕ್ಕಾಗಿ ಕೃಷಿ ಇಲಾಖೆಯ RIDF 23 ಹಾಗೂ RKVY ಯೋಜನೆಯಡಿ ತಲಾ 50 ಲಕ್ಷ ರೂಪಾಯಿನಂತೆ ಒಟ್ಟು 1.5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೊಂಡಿದೆ ಅಂತ ಶಾಸಕರು ಹೇಳಿದರು. ಪುತ್ತೂರು ತಾಲೂಕಿನ ಬಜತ್ತೂರು ಗ್ರಾಮದಲ್ಲಿ ಈಗಾಗಲೇ ಅಂಬೇಡ್ಕರ್ ವಸತಿ ಶಾಲೆಗೆ 18.55 ಕೋಟಿ ಅನುದಾನ ಮಂಜೂರಾಗಿದೆ. ಈ ಅನುದಾನದ ಕಾಮಗಾರಿಯನ್ನು ಅನುಷ್ಠಾನ ಮಾಡಲಿಕ್ಕೆ ನಮ್ಮ PW ಇಲಾಖೆ ಲೋಕೋಪಯೋಗಿ ಇಲಾಖೆಗೆ ಸರ್ಕಾರ ವಹಿಸಿಕೊಂಡಿದೆ. ಬಜತ್ತೂರು ಗ್ರಾಮದಲ್ಲಿ ಈಗಾಗಲೇ 6.02 ಎಕರೆ ಜಮೀನಿನಲ್ಲಿ ಈ ಒಂದು ಅಂಬೇಡ್ಕರ್ ವಸತಿ ಶಾಲೆ ನಿರ್ಮಾಣ ಆಗಿದೆ. ಇವತ್ತು ಪುತ್ತೂರು ತಾಲೂಕಲ್ಲಿ ಒಂದು ಮೊರಾರ್ಜಿ ಶಾಲೆ ಈಗಾಗಲೇ ಬಲ್ನಾಡಿನಲ್ಲಿ ವಸತಿ ಶಾಲೆ ಕಾರ್ಯಾಚರಿಸ್ತಾ ಇದೆ. ಇದು ಇನ್ನೊಂದು ಅಂಬೇಡ್ಕರ್ ವಸತಿ ಶಾಲೆ ಇನ್ನು ಹೆಚ್ಚುವರಿ ಆಗಿತ್ತು. ನಮ್ಮ ತಾಲೂಕಲ್ಲಿ ಈಗಾಗಲೇ ಮಂಜೂರಾಗಿ ಮುಂದಿನ ಆರ್ಥಿಕ ವರ್ಷದಲ್ಲಿ ಆ ಕಾಮಗಾರಿಯನ್ನು ಮುಗಿಸಿ ನಾವು ನಮ್ಮ ಮಕ್ಕಳಿಗೆ ಅಲ್ಲಿ ಆ ವಸತಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಹೊಸ ಈ 18 ಕೋಟಿಯಲ್ಲಿ ಶಾಲೆ, ಮಕ್ಕಳ ವಸತಿ ಗೃಹ, ಅಧ್ಯಾಪಕರ ವಸತಿ ಗೃಹ, ಕ್ರೀಡಾಂಗಣ, ಆ 6 ಎಕರೆಗೆ ಕಾಂಪೌಂಡು, ಆ ಒಂದು ಶಾಲೆಯಲ್ಲಿ ಏನೇನು ಮೂಲಭೂತ ಸೌಲಭ್ಯಗಳು ಬೇಕು, ಕುಡಿಯುವ ನೀರಿನ ವ್ಯವಸ್ಥೆ, ಸ್ನಾನಗೃಹಗಳು ಎಲ್ಲವನ್ನು ಒಳಗೊಂಡಂತ ಒಂದು ಸುಸಜ್ಜಿತವಾದಂಥ ನವೋದಯ ಶಾಲೆ, ಕೇಂದ್ರ ಸರ್ಕಾರದ ನವೋದಯ ಶಾಲೆ ಯಾವ ರೀತಿಯಾಗಿದೆಯೋ ಆ ರೀತಿಯ ಎಲ್ಲ ವ್ಯವಸ್ಥೆಗಳನ್ನು ಹೊಂದಿರುವಂಥ ಒಂದು ಅಂಬೇಡ್ಕರ್ ವಸತಿ ಶಾಲೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಜನವಿಕಾಸ್ ಕಾರ್ಯಕ್ರಮದಡಿ ವಸತಿ ಶಾಲೆ, ಉದ್ಯೋಗಸ್ಥ ಮಹಿಳೆಯರ ಹಾಸ್ಟೆಲ್, ಹುನಾರ್ ಹಬ್, ಸದ್ಭಾವ್ ಮಂಟಪ್, ನಗರಸಭೆ ವ್ಯಾಪ್ತಿಯಲ್ಲಿ ಮಾರುಕಟ್ಟೆ ಶೆಡ್ ನಿರ್ಮಾಣಕ್ಕೆ ಸ್ಥಳವನ್ನ ಕಾದಿರಿಸಲು ಒಪ್ಪಿಗೆ ದೊರೆತಿದ್ದು, ಈ ಬಗ್ಗೆ ಕಂದಾಯ ಅಧಿಕಾರಿಗಳಿಗೆ ಸ್ಥಳ ಗುರುತಿಗೆ ಸೂಚನೆಯನ್ನ ಕೊಡಲಾಗುವುದು. ಸ್ಥಳ ಅಂತಿಮಗೊಂಡ ಬಳಿಕ ಅನುದಾನ ಮಂಜೂರಾಗುತ್ತೆ ಅಂತ ಸಂಜೀವ ಮಠಂದೂರು ಹೇಳಿದರು. ನರೇಂದ್ರ ಮೋದಿ ಅವರ PMGP ಪ್ರಧಾನಮಂತ್ರಿ ಜನವಿಕಾಸ್ ಕಾರ್ಯಕ್ರಮ, ಈ ಜನವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಒಂದಷ್ಟು ಮೂಲಭೂತ ಸೌಲಭ್ಯಗಳನ್ನು ಒಂದು ವಿಧಾನಸಭಾ ಕ್ಷೇತ್ರ, ಒಂದು ತಾಲೂಕಿನಲ್ಲಿ ಆ ಕೇಂದ್ರ ಸರ್ಕಾರ ಮಾಡ್ತದೆ. ಆ ಒಂದು PMGP ಕಾರ್ಯಕ್ರಮದ ಅಡಿಯಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನಾನು ಒಂದು ಸುತ್ತಿನ ಮಾತುಕತೆಯನ್ನು ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಮಾಡಿದೆ. ಅದರಲ್ಲಿ ಜಾಗ ಕೇಳಿದ್ದಾರೆ. ವಸತಿ ಶಾಲೆಗೆ 5-10 ಎಕರೆ ಜಾಗ, ಉದ್ಯೋಗಸ್ಥರ ಹಾಸ್ಟೆಲ್ಗೆ 50 ಸೆನ್ಸ್ ಜಾಗ, ಪುನರ್ ಹಬ್ಬ ಸ್ಕಿಲ್ ಡೆವಲಪ್ಮೆಂಟ್ಗೆ 1 ಎಕರೆ, ಸದ್ಭಾವ್ ಮಂಟಪ, ಶಾದಿ ಮಹಲ್ ರೀತಿಯಲ್ಲಿ ಏನು ಸಮುದಾಯ ಭವನ, ಅದು ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೂ ಸೀಮಿತ ಆಗಿದೆ, 1 ಎಕರೆ ಜಾಗ, ನಗರಸಭೆ ಮಿತಿಯಲ್ಲಿ ಮಾರ್ಕೆಟ್ ಶೆಡ್, ಕೃಷಿ ಉತ್ಪನ್ನ ಮಾರಾಟಕ್ಕೆ 50 ಸೆನ್ಸಿಂದ 1 ಎಕರೆ ಜಾಗ, ಇಷ್ಟು ಜಾಗವನ್ನು ಅವರು ಕೇಳಿದ್ದಾರೆ. ನಾವು ಈಗಾಗಲೇ ನಮ್ಮ ಕಂದಾಯ ಇಲಾಖೆಯ ಸಹಾಯಕ ಆಯುಕ್ತರು ಮತ್ತು ತಹಸೀಲ್ದಾರ್ ಮಾತಾಡಿದ್ದಾರೆ. ಎಲ್ಲಿ ಜಾಗ ಸ್ಥಳ ಲಭ್ಯ ಇದೆ, ಆ ಲಭ್ಯತೆಯ ಆಧಾರದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಆ ದೃಷ್ಟಿಯಿಂದ ಪುತ್ತೂರಲ್ಲಿ PMGP ಕಾರ್ಯಕ್ರಮವನ್ನು, ಪ್ರಧಾನಮಂತ್ರಿ ಜನವಿಕಾಸ್ ಕಾರ್ಯಕ್ರಮವನ್ನು ಕೂಡ ಅನುಷ್ಠಾನ ಮಾಡಲಿಕ್ಕೆ ನಾವು ಈಗಾಗಲೇ ಯೋಚನೆಗಳನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು, ತಾಲೂಕು ಪಂಚಾಯತ್ ಅಧ್ಯಕ್ಷ ರಾಧಾಕೃಷ್ಣ ಬೋರ್ಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಸಹಜ ರಾಧಾಕೃಷ್ಣ ಆಳ್ವಾರ್, ತಾಲೂಕು ಪಂಚಾಯತ್ ಸದಸ್ಯೆ ಮೀನಾಕ್ಷಿ ಮಂಜುನಾಥ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ ಉಪಸ್ಥಿತರಿದ್ದರು.